ಈ ಆಧುನಿಕ ಕಾಲದಲ್ಲಿ ಸೌಂದರ್ಯ ಪ್ರಜ್ಞೆಗೆ ಆದ್ಯತೆ ಹೆಚ್ಚು. ನೂತನ ಶೈಲಿಯ ಆಭರಣ, ನವನವೀನ ವಿನ್ಯಾಸಗಳು ಲಗ್ಗೆ ಇಡುವಾಗ ಎಲ್ಲರನ್ನ ಸೆಳೆಯುವ ಉದ್ದೇಶದಿಂದ ಫ್ಯಾಷನ್ ಶೋಗಳು ನಡೆಯುತ್ತೆ. ಮಾಡೆಲ್ಗಳ ಮೂಲಕ ರ್ಯಾಂಪ್ ವಾಕ್ ಕೂಡ ನಡೆಯುತ್ತೆ. ಅಂತಹ ಸೌಂದರ್ಯ ಸ್ಪರ್ಧೆ ಎಲ್ಲ ಗಮನ ಸೆಳೆಯುತ್ತೆ. ಆದರೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಈ ಬಾರಿ ವಿನೂತನವಾದ ಸಾಂಪ್ರದಾಯಿಕ ಶೈಲಿಯ ಫ್ಯಾಷನ್ ಶೋ ನಡೆಯಿತು. ಅದರ ಝಲಕ್ ನೋಡ್ಕೊಂಡು ಬನ್ನಿ. ಹೌದು, ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಎಲ್ಲಿ ನೋಡಿದ್ರೂ ಸೀರೆಯುಟ್ಟ ನಾರಿಮಣಿಗಳದ್ದೇ ಕಾರ್ಬಾರು. ಪ್ರಸಿದ್ಧ ಮಾಡೆಲ್ಗಳನ್ನ ನಾಚಿಸುವಂತೆ ಉಡುಪಿಯ ಒಂದಷ್ಟು ಮಹಿಳೆಯರು, ಯುವತಿಯರು ಕೈಮಗ್ಗ ಸೀರೆಯುಟ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ರಾಜಾಂಗಣದ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಮಾಡಿ ಮಿಂಚಿದ್ರು. ಉಡುಪಿಯ ರಾಜಾಂಗಣದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ 2025ರ ಅಂಗವಾಗಿ ಸೌಂದರ್ಯ ಸ್ಪರ್ಧೆ ನಡೆಯಿತು. ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ, ಉಡುಪಿ ಜಿಲ್ಲಾ ಬಿಜೆಪಿ ನೇಕಾರ ಪ್ರಕೋಷ್ಠ ಮತ್ತು ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಉಡುಪಿ ಈ ಒಂದು ಉಡುಪಿ ಸೀರೆಯ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜನೆ ಮಾಡಿತ್ತು. ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಫ್ಯಾಷನ್ ಶೋ ಸೌಂದರ್ಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ವಿಂಟೇಜ್ ಸಾರಿ, ಉಡುಪಿಯ ಕೈಮಗ್ಗದ GI ಸರ್ಟಿಫೈಡ್ ಸಾರಿಯನ್ನು ಉಟ್ಕೊಂಡು ಬಂದಿದ್ದೇವೆ. ಇದು ತುಂಬ ರೇರ್. ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದರೆ, ನಾವು ಉಡುಪಿಯವರು, ಕೋಸ್ಟಲ್ ಕರ್ನಾಟಕದವರು, ನಮ್ಮ ಉಡುಪಿಯಲ್ಲಿ ತಯಾರಾಗುವಂತಹ ಸೀರೆಯನ್ನು ಉಟ್ಕೊಳ್ಳೋದು ಒಂದು ಹೆಮ್ಮೆನೇ ಬೇರೆ. ನೀವೆಲ್ಲ ಮೈಸೂರು ಸಿಲ್ಕು ಅದು ಇದು ಎಲ್ಲ ಕೇಳಿರ್ಬೋದು, ಆದರೆ ಉಡುಪಿ ಸೀರೆಯ ವಿಶಿಷ್ಟತೆಯೇ ಬೇರೆ. ಎಷ್ಟು ಹಗುರ ಅಂತ ಹೇಳಿದರೆ ತುಂಬ ಹಗುರ, ಲೈಟ್ ವೆಯ್ಟ್, ಆರಾಮ, ಸೆಕೆಗೆ ಎಲ್ಲದಕ್ಕೆ ಸಹ ಆರಾಮಾಗ್ತದೆ. ಹಾಗೆ ಇವತ್ತಿನ ದಿನ ಇಲ್ಲಿ ಸೌಂದರ್ಯ ಸ್ಪರ್ಧೆ ಏರ್ಪಡಿಸಿದ್ದಾರೆ. ತುಂಬ ಜನ ಬಂದಿದ್ದಾರೆ. ಎಲ್ಲ ಫ್ಯಾಷನ್ ಶೋ ಮಾಡಿ, ರ್ಯಾಂಪ್ ವಾಕ್ ಮಾಡಿ, ನಮ್ಮ ಸೀರೆ ಹೇಗಿದೆ, ಚೆಂದ ಇದೆಯಾ ಅದೆಲ್ಲ ಮಾಡಿ ನಾವು ತೋರಿಸಿ ಚೆಂದ ಮಾಡಿ ಒಂದು ವಾಕ್ ಮಾಡಿ ಎಲ್ಲ ಬಂದಿದ್ದೇವೆ. ನನಗಂತೂ ತುಂಬ ಖುಷಿಯಾಗಿದೆ. ನಿಜ ಹೇಳಬೇಕಂದ್ರೆ ನಂದಿದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಸ್ಟೇಜಿಗೂ ಇದುವರೆಗೆ ಹೋಗಲಿಲ್ಲ. ಹಾಗೆಯೇ ಉಡುಪಿ ಸೀರೆ ಕೂಡ ನಾನು ಇದುವರೆಗೆ ಸೌಂದರ್ಯ ಸ್ಪರ್ಧೆಗೆ ಕೂಡ ನಾನು ಹೋಗಿರಲಿಲ್ಲ. ಉಡುಪಿ ಸೀರೆ ಹುಟ್ಟಿದಂತ ನನಗಂತೂ ತುಂಬ ಖುಷಿಯಾಗಿದೆ. ನಾನಂತೂ ಎಲ್ಲರಿಗೂ ಹೆಂಗಸರಿಗೆ ಹೇಳೋದೇನಂತ ಹೇಳಿದರೆ, ಉಡುಪಿ ಸೀರೆ ತಗೊಳ್ಳಿ. ಯಾಕಂತ ಹೇಳಿದರೆ ವುಮನ್ ಎಂಪವರ್ಮೆಂಟ್, ನಾವು ಈಗ ಅದನ್ನು ಸಪೋರ್ಟ್ ಮಾಡಲೇಬೇಕು. ಇದೆಲ್ಲ ಹೆಂಗಸರೇ ವೇವ್ ಮಾಡುವಂಥದ್ದು ಅವರ ಕೈಯಿಂದ. ಹಾಗಾಗಿ ಈ ಸೀರೆಯನ್ನು ತಗೊಳ್ಳಿ, ತುಂಬ ಒಳ್ಳೆ ಉಂಟು, ತುಂಬ ಲೈಟ್ ವೆಯ್ಟ್, ಈಸಿ ಟು ಕ್ಯಾರಿ, ಗೋ ಟು ಅಟೈರ್ ಅಂತಲೇ ಹೇಳ್ಬೋದು. ಸೌಂದರ್ಯ ಸ್ಪರ್ಧೆಗೆ ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಚಾಲನೆಯನ್ನ ನೀಡಿದ್ರು. ಕೈಮಗ್ಗದ ಉದ್ದಿಮೆಯು ಪುನರುಜ್ಜೀವನ ಮಾಡುವ ಹಾಗೂ ಒಂದು ಕಾಲಕ್ಕೆ ವಿಶ್ವ ಪ್ರಸಿದ್ಧಿಯಾದಂತಹ ಉದ್ದಿಮೆಯಾಗಿತ್ತು. ಆದರೆ ಈಗ ಅಳಿವಿನ ಅಂಚಿಗೆ ಸರಿಯುತ್ತಿರುವ ಉಡುಪಿ ಸೀರೆಯನ್ನ ಮತ್ತೆ ಜಗತ್ತಿನ ಉದ್ದಗಲಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಒಂದು ಸೌಂದರ್ಯ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಸಾಂಪ್ರದಾಯಿಕ ಶೈಲಿಯ ಕೈಮಗ್ಗದ ಸೀರೆಗಳನ್ನು ಉಟ್ಟು ಪ್ರದರ್ಶಿಸುವಂತಹ ಸೌಂದರ್ಯ ಸ್ಪರ್ಧೆಯಲ್ಲಿ ಹಲವು ಮಂದಿ ಖುಷಿಯಿಂದ ಭಾಗವಹಿಸಿದ್ರು. ಉಡುಪಿ ಸೀರೆಯನ್ನ ಉಟ್ಟು ಸಂಭ್ರಮಿಸಿದ್ರು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದ ಅತಿಥಿಗಳು ಈ ಫ್ಯಾಷನ್ ಶೋ ಝಳಕು ನೋಡಿ ಕಣ್ತುಂಬಿಸಿಕೊಂಡ್ರು. ಇವತ್ತು ಕೈಮಗ್ಗ ಫ್ಯಾಷನ್ ಶೋ ನಡೀತಾ ಇದೆ ಉಡುಪಿ ರಾಜಾಂಗಣದಲ್ಲಿ. ತುಂಬ ವಿಭಿನ್ನವಾದ ಶೋ ಇದು. ಯಾಕಂತ ಹೇಳಿದರೆ ನೇಕಾರರು ತಾವೇ ಒಂದು ನೈದು ಮಾರುಕಟ್ಟೆಗೆ ತಂದಂತಹ ಇದು ಸೀರೆಯನ್ನು ನಾವು ಉಟ್ಟು ಫ್ಯಾಷನ್ ಶೋ ಮಾಡ್ತಾ ಇದ್ದೇವೆ. ಯಾವಾಗಲೂ ಬೇರೆ ಸಿಲ್ಕ್ ಸೀರೆ ಆಗಲಿ, ಬೇರೆ ಫ್ಯಾನ್ಸಿ ಸಾರಿ ಆಗಲಿ ಉಟ್ಟು ಒಂದು ಫ್ಯಾಷನ್ ಶೋ ಮಾಡುವಂಥದ್ದು. ಇದು ಕೈಮಗ್ಗ ಸಾರಿ. ಇದು ಬಹಳ ವರ್ಷಗಳಿಂದ ನಡೀತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸಲಿಕ್ಕೆ. ಉತ್ತಮ ವಸ್ತ್ರ ಮನುಷ್ಯನಿಗೆ ಗೌರವವನ್ನ ತಂದುಕೊಡುತ್ತದೆ ಅನ್ನೋ ಸಂದೇಶವನ್ನ ಸಾರುವ ಜೊತೆಗೆ ನೇಕಾರರ ವೃತ್ತಿ ನಂಬಿ ಬದುಕು ಸಾಗಿಸುತ್ತಾ ಜೀವನಕ್ಕೆ ಬಲ ತಂದುಕೊಡುವ ಉದ್ದೇಶದಿಂದಾಗಿ ಈ ಒಂದು ಸಾಂಪ್ರದಾಯಿಕ ಸೌಂದರ್ಯ ಸ್ಪರ್ಧೆ ಆಯೋಜನೆ ಮಾಡಿರುವುದು ಸಾರ್ಥಕವಾಗಿದೆ. ಇಂತಹ ಸೌಂದರ್ಯ ಸ್ಪರ್ಧೆಯ ಮೂಲಕ ಉಡುಪಿ ಸೀರೆಗೆ ಮತ್ತಷ್ಟು ಬೇಡಿಕೆ ಹುಟ್ಟಿಕೊಂಡ್ರೆ ಉಡುಪಿ ಸೀರೆ ಬಹುಕಾಲ ಉಳಿಯುವ ಜೊತೆಗೆ ನೇಕಾರ ವೃತ್ತಿ ನಂಬಿ ಬದುಕುವ ಜನರು ಕೂಡ ನೆಮ್ಮದಿಯನ್ನ ಕಾಣುವುದಂತೂ ಸತ್ಯ. ಪ್ರಮೋದ ಸುವರ್ಣ ಕಟಪಾಡಿ, ನಮ್ಮ ಕೂಡಲ ನ್ಯೂಸ್ 24x7 ಉಡುಪಿ.